ನಮಸ್ಕಾರ. ಇವತ್ತು ನಮ್ಮ ಪದ್ಮನಾಭ ನಗರದ ಸಾತ್ವಿಕ್ ಕಿಚನ್ಗೆ ಬಂದಿದ್ದೆ. ನಾನು ಹಿಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ದೋಸೆದು ಫೋಟೋ ನೋಡಿ ಬಹಳ ಟೆಂಪ್ಟ್ ಆಗಿ ಬಂದಿದ್ದು. ತುಂಬಾ ಚೆನ್ನಾಗಿದೆ ದೋಸೆ, ಬೆಣ್ಣೆ ಮಸಾಲೆ. ನೀವು ಬನ್ನಿ, ಇದನ್ನ ನೀವು ತಿಂದಾಗಲೇ ಅದ್ರದ್ದು ಆಸ್ವಾದ ನಿಮಗೆ ಗೊತ್ತಾಗೋದು. ಬಹಳ ಚೆನ್ನಾಗಿದೆ. ಪ್ಲೀಸ್ ಕಮ್. ಇವ್ರದ್ದು ಉಪ್ಪಿಟ್ಟು ಬಹಳ ಚೆನ್ನಾಗಿದೆ. ನಮ್ಮ ಮನೇಲಿ ಮಾಡಿದ್ರೆ ನಾವು ಮುಖ ಸಿಟ್ಟಿಸ್ಕೊಂಡು ತಿಂತಿರ್ಲಿಲ್ಲ, ಆದ್ರೆ ಇಲ್ಲಿ ಉಪ್ಪಿಟ್ಟು ಬಹಳ ಚೆನ್ನಾಗಿದೆ. ಅದನ್ನು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಈ ವಿಡಿಯೋ ಮಾಡ್ತಾ ಇರೋದು ಚೈಲ್ಡ್ ಚಪಾತಿ ಅಲಿಯಾಸ್ ತೇಜಸ್ವಿ ಸೂರ್ಯ, ಬೆಂಗಳೂರು ದಕ್ಷಿಣದ ಸಂಸದ. ಇದನ್ನ ಚೈಲ್ಡ್ ಚಪಾತಿ ಅಂತ ಯಾಕೆ ಕರಿತೀವಿ? ಯಾಕಂದ್ರೆ ಇವನ ಬಹಳಷ್ಟು ಕಪಿಚೇಷ್ಟೆಗಳನ್ನ ಕನ್ನಡಿಗರು ನೋಡ್ಬಿಟ್ಟಿದ್ದಾರೆ, ಹಾಗಾಗಿ ಇದನ್ನ ಚೈಲ್ಡ್ ಚಪಾತಿ ಅಂತ ಕರಿತೀವಿ. ಇವತ್ತೇನ್ ಕಪಿಚೇಷ್ಟೆ ಮಾಡಿದಾನೆ ಅಂತನಾ? ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಒಂದು ವಾರದಿಂದ ಎಷ್ಟು ಮಳೆ ಬರ್ತಾ ಇದೆ ಬೆಂಗಳೂರು ದಕ್ಷಿಣ ವಲಯ, ಅದರಲ್ಲೂ ಮಳೆಯಿಂದ ಎಷ್ಟು ಹಾನಿಗೊಳಗಾಗಿದೆ. ರೋಡು ಎಲ್ಲ ಕೆರೆಯಾಗಿ ನಿಂತಿದೆ. ಜನಗಳ ಮನೆಯಿಂದ ಈಚೆ ಹೋಗಕ್ಕಾಗದೆ, ಆಫೀಸ್ಗಳಿಗೆ ಹೋಗಕ್ಕಾಗದೆ ಸಂಕಷ್ಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ನಿಂತು ಅಲ್ಲಿನ ಸಂಕಷ್ಟವನ್ನ ಹೇಗೆ ಪರಿಹಾರ ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗಿರುವಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಸಂಸದ ತೇಜಸ್ವಿ ಸೂರ್ಯ ಇನ್ಸ್ಟಾಗ್ರಾಮ್ ನಲ್ಲಿ ಮಸಾಲೆ ದೋಸೆ ಫೋಟೋ ನೋಡ್ಬಿಟ್ನಂತೆ, ತಿನ್ನಂಗಾಗೋಯ್ತಂತೆ. ಅದಕ್ಕೆ ಪದ್ಮನಾಭ ನಗರಕ್ಕೆ ಓಡೋಗ್ಬಿಟ್ನಂತೆ ತಿನ್ನೋದಕ್ಕೆ. ಅದನ್ನ ವಿಡಿಯೋ ಮಾಡಿ ಬೇರೆ ಹಾಕ್ಬಿಡಿದಾನೆ. ಈ ಧಾವಂತ ಜನರಲ್ಲಿ ಕಷ್ಟ ಪಡ್ತಿದ್ದಾರೆ, ಅವ್ರ ಜೊತೆಗೆ ನಾನು ನಿಲ್ಬೇಕು, ಅವ್ರು ನನಗೆ ವೋಟ್ ಮಾಡಿದ್ದಾರೆ ಅನ್ನೋ ಪರಿಜ್ಞಾನ ಇರಬೇಕಾಗಿತ್ತು ತೇಜಸ್ವಿ ಸೂರ್ಯ ಅವರೇ. ಆದ್ರೆ ನಿಮ್ಗೆ ಮಸಾಲೆ ದೋಸೆ ತಿನ್ನಂಗ ಆಗ್ತಿದ್ಯಾ ಜನಗಳ ಸಂಕಷ್ಟದಲ್ಲಿದ್ದಾಗ? ನಾಚಿಕೆ ಆಗ್ಬೇಕು ನಿಮ್ಗೆ. ನಿಮಗ್ ಬೈದೇನು ಪ್ರಯೋಜನ ಇಲ್ಲ ಬಿಡಿ. ಯಾಕಂತ ಹೇಳಿದ್ರೆ ಬಿಜೆಪಿ ಸರ್ಕಾರದ ಬಿಜೆಪಿಯ ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಅಥವಾ ಬಿಜೆಪಿ ನಾಯಕರಾಗಿರ್ಬೋದು, ಎಲ್ಲರೂ ಕೂಡ ಮೂರನ್ನು ಬಿಟ್ಟು ನಿಂತು ಬಿಟ್ಟಿದ್ದೀರಿ. ನಿಮ್ಗೆ ಜನಗಳು ಎಷ್ಟೇ ಉಗಿದ್ರು, ಏನೇ ಮಾಡಿದ್ರು, ಈ ಕಿವಿಲ್ ಕೇಳಿಸ್ಕೊಂಡು ಈ ಕಿವಿಲ್ ಬಿಡುವಂತ ಮನಸ್ಥಿತಿ ನಿಮ್ದು ಆಗೋಗಿದೆ. ಆದ್ರೆ ಜನಗಳ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಈ 25 ಜನ ಸಂಸದರಿಂದ ಯಾವ ಪ್ರಯೋಜನವೂ ಕನ್ನಡಿಗರಿಗೆ ಆಗಿಲ್ಲ ಇವತ್ತಿನ ತನಕ. ಅವರು ತಮ್ಮ ಮುಖಾನ್ ತೋರಿಸಿ ಮತ ಪಡಿಲಿಲ್ಲ, ಬದಲಿಗೆ ಮೋದಿ ಮುಖ ನೋಡಿ ವೋಟ್ ಹಾಕಿ ಅಂತ ಕೇಳಿದವರು. ಮುಂದಿನ ಬಾರಿ ನೀವು ದಯಮಾಡಿ ವೋಟ್ ಮಾಡಕ್ಕೆ ಅಂತ ಮಿಷಿನ್ ಹತ್ರ ಹೋಗಿ ಬಟನ್ ಒತ್ತೋದಕ್ಕೆ ನಿಲ್ತಿರಲ್ಲ, ಆಗ ನಿಮ್ಮ ಕಣ್ಣು ಮುಂದೆ ಬರ್ಬೇಕಾಗಿರೋದು ಮೋದಿ ಮುಖ ಅಲ್ಲ, ನೀವು ಓಡಾಡುವಂತಹ ರಸ್ತೆ ನೀರಿನಲ್ಲಿ ಮುಳುಗಿ ನಿಮ್ಮ ಜೀವನ ಏನಾಗಿತ್ತು, ಯಾವ ರೀತಿ ಮುಳುಗಿತ್ತು ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಮತವನ್ನ ಕೊಡ್ಬೇಕು ಅಂತ ಅಷ್ಟೇ ಹೇಳೋಕ್ ಸಾಧ್ಯ. ಬಿಟ್ರೆ ಬಿಜೆಪಿ ಪಕ್ಷಕ್ಕಾಗ್ಲಿ ಬಿಜೆಪಿ ಸರ್ಕಾರಕ್ಕಾಗ್ಲಿ ಏನೇ ಹೇಳಿದ್ರು ಅವರು ತಲೆಗೆ ಹಾಕೊಳ್ಳಲ್ಲ. ಯಾಕಂದ್ರೆ ಅವ್ರೆಲ್ಲರೂ ಕೂಡ ಹೊಟ್ಟೆ ತುಂಬಿರೋರು, ನಿಮಗಿಂತ ಮೇಲೆ ಮನೆಗಳನ್ನ ಕಟ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಇರೋ ಅಂತವ್ರು. ಹಾಗಾಗಿ ನಿಮ್ಮ ಬುದ್ಧಿ ನಿಮ್ ಕೈಲಿರ್ಲಿ, ಮುಂದೆ ಯಾರಿಗೆ ಮತ ಕೊಡ್ಬೇಕು ಅನ್ನೋದು ನಿಮಗೆ ಬಿಟ್ಟಿರುತ್ತೆ. ಧನ್ಯವಾದಗಳು.